ಮಕ್ಕಳ ಹುಟ್ಟುಹಬ್ಬ ಎಂದರೆ ಬಣ್ಣ ಬಣ್ಣದ ಬಲೂನ್ಗಳು, ಬಂಟಿಂಗ್ಸ್ ಅಲಂಕಾರ, ಕೇಕ್ ಕಟ್ಟಿಂಗ್ ಹಾಗೂ ಸಡಗರದ ಸಂಭ್ರಮ ಕಣ್ಣೆದುರು ಬರುತ್ತದೆ. ಆದರೆ ಈ ಪರಂಪರೆ ಆಚರಣೆಗೆ ವಿಭಿನ್ನ ಆಯಾಮ ನೀಡುವ ಮೂಲಕ ಮಾದರಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಕದ್ರಿಯ ಅಶೋಕ ಭವನದಲ್ಲಿ ಇತ್ತೀಚೆಗೆ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣವಾಗಿ ನಿರಾಕರಿಸಲಾಯಿತು. ಬದಲಾಗಿ ನೈಸರ್ಗಿಕ ವಸ್ತುಗಳಿಂದ ಅಲಂಕಾರವನ್ನ ಮಾಡಲಾಗಿದ್ದು, ಪರಿಸರ ಸ್ನೇಹಿ ಸಂದೇಶಗಳನ್ನು ಹರಡಲಾಯಿತು. ಅದೇ ರೀತಿ ಸಾಮಾನ್ಯ ಕೇಕ್ ಕಟ್ಟಿಂಗ್ ಬದಲು ಹಲವಾರು ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ಒಟ್ಟಿಗೆ ಸೇರಿಸಿ ಒಟ್ಟು ಮಾಡುವ ಮೂಲಕ ವಿಶಿಷ್ಟ ಸಂಭ್ರಮದ ಭಾಗವನ್ನಾಗಿ ಮಾಡಲಾಯಿತು. ಈ ಮೂಲಕ ಕಟ್ ಮಾಡುವ ಸಂಸ್ಕೃತಿಗೆ ಬದಲೇ ಪರ್ಯಾಯವಾಗಿ ಒಟ್ಟು ಮಾಡುವ ಹೆಜ್ಜೆಯು ಮುಂದಿಡಲಾಗಿದೆ. ಇಂತಹ ಮಾದರಿ ಆಚರಣೆಯು ಇತರರಿಗೆ ಪ್ರೇರಣೆಯಾಗುವಂತಿದ್ದು, ಪರಿಸರ ಸ್ನೇಹಿ ಹಾಗೂ ಸಾಂಸ್ಕೃತಿಕ ಸಂವೇದನೆಯ ಹೊಸ ದಿಕ್ಕು ತೋರಿಸಿದೆ. ನೋಡಿದ್ದೀರಿ ಆರೋಗ್ಯ ಸ್ನೇಹಿ ಹೇಗೆ ಅಂತೇಳಿ ನಿಮಗೆ ಕ್ರಿಯಾ ರೂಪದಲ್ಲಿ ನಿಮಗೆ ತಿಳಿಯಿತು ಆರೋಗ್ಯ ಸ್ನೇಹಿ ಹೇಗೆ ಅಂತೇಳಿ. ಇನ್ನೊಂದು ಮುಖ್ಯವಾದ ವಿಷಯ ಇಲ್ಲಿ ಬಂದಿದೆ, ಪರಿಸರ ಸ್ನೇಹಿ ಅಂತೇಳಿ. ಯಾಕೆ ಪರಿಸರ ಸ್ನೇಹಿ? ನೀವು ನೋಡಿರ್ಬೋದು, ಇಲ್ಲಿ ಪರಿಸರ ಸ್ನೇಹಿ ವಾತಾವರಣವಿದೆ. ಇಲ್ಲಿ ನಾವು ಪ್ಲಾಸ್ಟಿಕ್ ನೀರಿನ ಬಾಟಲಿ ಇಡಲಿಲ್ಲ, ಪೇಪರ್ ಕಪ್ಪು ಕೂಡ ಇಡಲಿಲ್ಲ. ಇಲ್ಲಿ ಊಟ ಮಾಡುವಾಗ ನಿಮಗೆ ಟಿಶ್ಯೂ ಪೇಪರ್ ಕೂಡ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಈ ಟಿಶ್ಯೂ ಪೇಪರ್ ಮಾಡಲಿಕ್ಕೂ ಕೂಡ ಒಂದಷ್ಟು ಮರಗಳನ್ನು ಕಡಿಬೇಕಾಗ್ತದೆ. ನಾವೆಲ್ಲ ದೇವಸ್ಥಾನದಲ್ಲಿ ಊಟ ಮಾಡ್ತೇವೆ, ಅಲ್ಲಿ ಟಿಶ್ಯೂ ಪೇಪರ್ ಇರೋದಿಲ್ಲ. ನಾವು ಟಿಶ್ಯೂ ಪೇಪರನ್ನು ಬಳಸದೆ ಕೂಡ ಒಂದಷ್ಟು ಮರಗಳನ್ನು ಉಳಿಸ್ಬೋದು. ನಮ್ಮ ಇವತ್ತಿನ ಈ ಕಲ್ಪನೆ ಏನಂತ ಹೇಳಿದರೆ, ಪರಿಸರ, ಆಹಾರ ಮತ್ತು ಆಲೋಚನೆ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತದೆ. ಈ ಕಲ್ಪನೆಯಲ್ಲಿ ಇವತ್ತಿನ ಈ ಜನ್ಮದಿನದ ಆಚರಣೆ. ಈಗ ಮೇಡಮ್ ಹೇಳಿದ್ರು 106 ಶಾಲೆಯಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಮಾಡಿದ್ದೇನೆ ಅಂತೇಳಿ. ಕಾನ್ಸೆಪ್ಟ್ ಅಂದ್ರೆ ಆಕ್ಚುಲಿ ನನ್ನ ಮಗಳು, ಅವಳ ಮಾವ ಜಯಪ್ರಕಾಶ್ ಎಕ್ಕೂರು, ಅವಳ ಮಾವ ಬೀಳ್ತಾರೆ. ಸೊ ಅವ್ರ ಜೊತೆ ಒಂದ್ಸತಿ ಸ್ಕೂಲಿಗೆ ಹೋಗಿ ನೋಡಿದಾಳೆ ಅವ್ರು ಈ ತರ ಎಲ್ಲ ಮಾಡುದು. ಸೊ ಅದು ನೋಡಿ ಅವಳಿಗೆ ಇಷ್ಟ ಆಗಿ ಅವಳ ಅಪ್ಪನ ಹತ್ರ ನನ್ನ ಹತ್ರನು ಹೇಳಿದಾಳೆ, ನಮ್ದು ಸಹ ಇದೇ ತರ ಇಕೋ ಫ್ರೆಂಡ್ಲಿ ಆಗಿ ಮಾಡ್ಬೇಕು ಬರ್ತಾರೆ ಅಂತ ಹೇಳಿದ್ದು. ಸೊ ಅವಳ ಇಷ್ಟ ಪ್ರಕಾರ ಅದೇ ತರ ಮಾಡ್ತಾರೆ. ಮಂಜುನಾಥ್ ಪ್ರಸಾದ್, B4 ನ್ಯೂಸ್, ಮಂಗಳೂರು. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ, ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು, ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.